ಕೊರೋನಾ ಎಂಬ ಮಹಾಮಾರಿ ರೋಗವು ವಿಶ್ವದಾದ್ಯಂತ ಹರಡಿದ್ದು ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿರುತ್ತದೆ. ಚೈನಾ ದೇಶದಲ್ಲಿ ಪ್ರಾರಂಭವಾದಂಥ ಈ ಒಂದು ಮಹಾಮಾರಿ ರೋಗವು ಇವತ್ತು ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಹಬ್ಬಿಕೊಂಡಿದ್ದು, ವಿಶ್ವದ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಾದ ಅಮೇರಿಕ, ಇಟಲಿ, ಫ್ರಾನ್ಸ್, ಜರ್ಮನಿ ಮುಂತಾದ ದೇಶಗಳು ಕೂಡ ಈ ಒಂದು ರೋಗದಿಂದಾಗಿ ತಲ್ಲಣಗೊಂಡಿದೆ. ವಿಶ್ವದ ಆರ್ಥಿಕ ಪರಿಸ್ಥಿತಿಯು ತೀರಾ ಹದಗೆಟ್ಟಿದ್ದು, ಮುಂದಿನ ದಿನಗಳಲ್ಲಿ ಇಡೀ ವಿಶ್ವದ ಒಂದು ಸಂಕಷ್ಟಕ್ಕೀಡಾಗುವಂಥ ಒಂದು ನಿಕೃಷ್ಟ ಇದರಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ನಮ್ಮ ದೇಶದಲ್ಲಿ ಕೂಡ ಕೊರೋನಾ ಹಬ್ಬಿಕೊಂಡಿದ್ದು, ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ಸರ್ಕಾರ ಈಗಾಗಲೇ ಲಾಕ್ಡೌನನ್ನು ಘೋಷಣೆ ಮಾಡಿದ್ದು ನಮ್ಮ ಎಲ್ಲ ಜನರು ಕೂಡ ಇದಕ್ಕೆ ಸ್ಪಂದನೆ ನೀಡುವುದರ ಮೂಲಕ ನಮ್ಮ ದೇಶದಲ್ಲಿ ಈ ಒಂದು ರೋಗವನ್ನು ವ್ಯಾಪಕವಾಗಿ ಹಬ್ಬುವುದನ್ನು ತಡೆಗಟ್ಟಲು ಒಂದು ರೀತಿಯಲ್ಲಿ ನಾವೆಲ್ಲ ಸಹಾಯ ಮಾಡಿದ್ದೇವೆ. ಸರ್ಕಾರವು ಹಲವಾರು ನಿಬಂಧನೆಗಳನ್ನು ಮಾಡಿ ಈ ಒಂದು ರೋಗವು ಹರಡದಂತೆ ಹೆಚ್ಚಿನ ಕ್ರಮಗಳನ್ನು ಕೈಗೊಂಡಿದೆ. ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು, ಅದು ವಿರೋಧ ಪಕ್ಷಗಳು ಕೂಡ ಸರ್ಕಾರದೊಂದಿಗೆ ಕೈ ಜೋಡಿಸಿಕೊಂಡು ಸಲಹೆ ಸೂಚನೆಗಳನ್ನು ನೀಡುವುದರ ಮೂಲಕ ನಮ್ಮ ದೇಶದಲ್ಲಿ ಈ ಒಂದು ಮಹಾಮಾರಿಯನ್ನು ಹತ್ತಿಕ್ಕುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಾಗರಿಕರುಗಳಾದ ನಾವು ಕೂಡ ಭಾಳ ಜವಾಬ್ದಾರಿ ನಮ್ಮ ಮೇಲಿದೆ. ನಾವೆಲ್ಲ ಸರ್ಕಾರದ ಯಾವುದೇ ಒಂದು ಕಾನೂನುಗಳನ್ನು ಮಾಡಿದರೆ ಅದನ್ನು ಶಿಷ್ಟಾಚಾರವಾಗಿ ಪಾಲನೆ ಮಾಡಿಕೊಂಡು ಈ ರೋಗ ದೇಶದಾದ್ಯಂತ ಹಬ್ಬದಂತೆ ನಾವು ಪ್ರತಿಯೊಬ್ಬರೂ ಕೂಡ ಸರ್ಕಾರದೊಂದಿಗೆ ಕೈ ಜೋಡಿಸಬೇಕಾದಂಥ ಒಂದು ಸನ್ನಿವೇಶ ನಮ್ಮ ದೇಶದಲ್ಲಿದೆ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಮೊದಲೇ ಹದಗೆಟ್ಟಿದ್ದರೂ ಕೂಡ ಈಗ ಈ ಒಂದು ಕೊರೋನಾ ರೋಗದಿಂದಾಗಿ ಈಗಾಗಲೇ ಬಹಳಷ್ಟು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗ್ತದೆ ಎಂಬುದನ್ನು ಊಹಿಸಲು ಕೂಡ ನಮಗೆ ಸಾಧ್ಯವಿಲ್ಲ. ಈಗ ನಾವೆಲ್ಲ ಈ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾವೆಲ್ಲ ಪ್ರತಿಯೊಬ್ಬರೂ ಕೂಡ ಜಾಗೃತರಾಗಿರಬೇಕಾಗುತ್ತದೆ. ನಮ್ಮೆಲ್ಲರ ಕರ್ತವ್ಯ. ಸರ್ಕಾರ ಯಾವುದೆಲ್ಲ ಕಾನೂನುಗಳನ್ನು ಮಾಡುತ್ತದೋ ಅದನ್ನು ನಾವೆಲ್ಲರೂ ಶಿಷ್ಟಾಚಾರವಾಗಿ ನಾವು ಪಾಲನೆ ಮಾಡಬೇಕಾಗ್ತದೆ. ನಮ್ಮ ಪೊಲೀಸ್ ಅಧಿಕಾರಿಗಳು, ನಮ್ಮ ಆಶಾ ಕಾರ್ಯಕರ್ತರು ನಮಗೆ ನಮ್ಮೆಲ್ಲರ ರಕ್ಷಣೆಗಾಗಿ ಹೋರಾಡುವಂಥ ಸಂದರ್ಭದಲ್ಲಿ ಅವರಿಗೆ ನಾವು ಪ್ರತಿಯೊಬ್ಬರೂ ಕೂಡ ಬೆಂಗಾವಲಾಗಿ ನಿಂತು ಅವರನ್ನು ನಾವು ಅವರಿಗೆ ಸಹಕಾರವನ್ನು ಕೊಡಬೇಕಾದದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ಆಗಿದೆ. ನಮ್ಮ ದೇಶದಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಪ್ರತಿಯೊಬ್ಬರೂ ಕೂಡ ಭಾಳ ಒಗ್ಗಟ್ಟಿನಿಂದ ಆತ್ಮೀಯತೆಯಿಂದ ಬಾಳುವಂಥ ಈ ಒಂದು ದೇಶದಲ್ಲಿ ಈ ಒಂದು ರೋಗದ ಸಂದರ್ಭದಲ್ಲಿ ಕೂಡ ನಾವು ಯಾವುದೇ ರೀತಿಯ ವೈಷಮ್ಯಗಳಿಗೆ ಎಡೆಮಾಡಿಕೊಡದೆ ಪ್ರತಿಯೊಬ್ಬರೂ ಕೂಡ ಒಗ್ಗಟ್ಟಿನಿಂದ ಈ ದೇಶದ ಸರ್ಕಾರಕ್ಕೆ ನಾವು ಬೆಂಬಲವನ್ನು ಕೊಡುವ ಮೂಲಕ ಈ ದೇಶದಲ್ಲಿ ಈ ರೋಗವನ್ನು ತಡೆಗಟ್ಟುವಂತಲೂ ಸಹಾಯಕವಾಗ್ತದೆ ಎಂದು ನಾನು ಭಾವಿಸ್ತೇನೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ರಂಜಾನ್ ಹಬ್ಬ ಬರ್ತದೆ. ನಾವು ಮುಸಲ್ಮಾನ್ ಬಾಂಧವರು ರಂಜಾನ್ ಹಬ್ಬದಲ್ಲಿ ವಿಶೇಷವಾಗಿ ನಮಗೆಲ್ಲ ಮಸೀದಿಯಲ್ಲೇ ಪ್ರಾರ್ಥನೆ ಮಾಡಬೇಕೆಂದ ಇಚ್ಛೆ ಇರುತ್ತದೆ. ಆದರೆ ಈಗಾಗಲೇ ನಮ್ಮ ಉಭಯ ಜಿಲ್ಲೆಯ ಕಾಜಿಗಳು, ನಮ್ಮ ವಕ್ಫ್ ಬೋರ್ಡ್ ಕೂಡ ನಮಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರಂಜಾನ್ ಹಬ್ಬದಲ್ಲಿ ಮಸೀದಿಯಲ್ಲಿ ಹೋಗಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡುವುದು ಬೇಡ. ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲೇ ಪ್ರಾರ್ಥನೆ ಮಾಡಿ ಈ ದೇಶದಕ್ಕಾಗಿ ಮತ್ತು ನಮಗೆಲ್ಲರಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮವರು ನಮಗೆ ಈಗ ಮೊದಲೇ ನಮಗೆ ತಿಳಿಸಿ ಹೇಳಿದ್ದಾರೆ, 1400 ವರ್ಷಗಳ ಹಿಂದೆ, ಯಾವುದೇ ಒಂದು ಪ್ರದೇಶದಲ್ಲಿ ಸಾಂಕ್ರಾಮಿಕ ರೋಗಗಳಿದ್ದರೆ ನಾವು ಆ ಪ್ರದೇಶಕ್ಕೆ ಹೋಗಬಾರದು, ಆ ಪ್ರದೇಶದಲ್ಲಿ ಅವರು ಕೂಡ ಇಲ್ಲಿಗೆ ಬರಬಾರದು ಎಂಬುದು ನಮಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲದೆ ಅವರ ಕಾಲದಲ್ಲಿ, ಪ್ರವಾದಿಯವರ ಸಹಾಬಿಗಳ ಕಾಲದಲ್ಲಿ ಕೂಡ ಸಾಂಕ್ರಾಮಿಕ ರೋಗಗಳು, ಮಳೆ, ಚಳಿಯಿಂದಾಗಿ ಈ ಜುಮಾ ನಮಾಜ್ಗಳು, ಹಜ್ ಕರ್ಮಗಳು ನಿಂತಿರುವಂಥ ನಿದರ್ಶನಗಳು ಕೂಡ ನಮ್ಮ ಮುಂದಿದೆ. ಆದ್ದರಿಂದ ನಾವೆಲ್ಲ ಯಾವುದೂ ಕೂಡ ಆತಂಕಕ್ಕೊಳಗಾಗದೆ ಈ ಸಂದರ್ಭದಲ್ಲಿ ಸರ್ಕಾರದೊಂದಿಗೆ ಕೈ ಜೋಡಿಸಿಕೊಂಡು ಈ ಒಂದು ಪ್ರಾರ್ಥನೆಗಳನ್ನು ಮನೆಗಳಲ್ಲಿ ನಾವು ನಮ್ಮ ಕುಟುಂಬದವರೊಂದಿಗೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಮಸೀದಿಗೆ ಹೋಗದೆ ಸರ್ಕಾರದೊಂದಿಗೆ ಸಹಕರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಯುವಕ ಮಿತ್ರರು ಅನಗತ್ಯವಾಗಿ ಯಾವುದೇ ಕೆಲಸ ಕಾರ್ಯಕ್ಕೆಲ್ಲದೆ ಬೈಕ್ಗಳಲ್ಲಿ, ಕಾರುಗಳಲ್ಲಿ ಸುತ್ತಾಡುವುದನ್ನು ಕೂಡ ಕಡಿಮೆ ಮಾಡುವುದರ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಬೇಕಾಗಿದೆ. ಅದೇ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚೆಚ್ಚಾಗಿ ಬಯಸುವ ನಮ್ಮ ಯುವಕರು ಈ ಒಂದು ಸಂದರ್ಭದಲ್ಲಿ ಭಾಳ ಉತ್ತಮವಾದ ಸಂದೇಶಗಳನ್ನು ಬಿತ್ತರಿಸಬೇಕು. ರೋಗಕ್ಕೆ, ವೈರಸ್ಸಿಗೆ ಜಾತಿ, ಮತ, ಭೇದ ಯಾವುದು ಗೊತ್ತಿಲ್ಲ. ಅದು ಯಾರಿಗೆ ಬರ್ತದೆ ಅಂತ ಊಹಿಸಲು ಅಸಾಧ್ಯ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ನೀವು ಪರಸ್ಪರ ವೈಷಮ್ಯ ಮಾಡುವಂಥ ಸಂದೇಶಗಳನ್ನು ತಮ್ಮ ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಪೋಸ್ಟಿಂಗ್ ಮಾಡದೆ ಒಳ್ಳೆಯ ಈ ಮಹಾಮಾರಿಯನ್ನು ಯಾವ ರೀತಿ ತಡೆಗಟ್ಟಬಹುದು ಎಂಬ ಸಂದೇಶವನ್ನು ನೀವು ಪ್ರತಿಯೊಬ್ಬರು ಕೂಡ ಬಿತ್ತರಿಸುವ ಮೂಲಕ ನೀವು ಕೂಡ ಈ ಒಂದು ಕೊರೋನಾ ರೋಗವನ್ನು ತಡೆಗಟ್ಟುವ ವಾರಿಯರ್ಸ್ ಆಗಿ ಕೆಲಸ ಮಾಡಲಿಕ್ಕೆ ನಿಮಗೆ ಸಹಾಯಕ ಆಗ್ತದೆ. ಬಹುಶಃ ನಿಮಗೆಲ್ಲ ಗೊತ್ತಿರುವಂತೆ ಕೆಲವೊಂದು ವ್ಯಕ್ತಿಗಳು ಪ್ರತಿಯೊಂದು ಸಮಾಜದಲ್ಲಿ 1-2% ಜನ ಇರ್ತಾರೆ, ತಲೆಹರಟೆಗಳು.
ಅವರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದು ಬೇಡ. ಅವರಿಗೆ ನೀವು ಒಳ್ಳೆಯ ಸಂದೇಶವನ್ನು ನೀವು ಕಳಿಸುವ ಮುಖಾಂತರ ಅವರ ಮನಪರಿವರ್ತನೆಗೆ ಮಾಡುವಂಥ ಕೆಲಸಗಳನ್ನು ನೀವು ವಾಟ್ಸಪ್ನಲ್ಲಿ ಸ್ಪಂದನೆ ಮಾಡಬೇಕಂದ್ರೆ ನಾನು ಕಳಕಳಿಯಲ್ಲಿ ನಿಮ್ಮಲ್ಲಿ ಎಲ್ಲ ನಮ್ಮ ಯುವಕ ಮಿತ್ರರಲ್ಲಿ ನಾನೊಂದು ಮನವಿಯನ್ನು ಮಾಡ್ತೇನೆ. ಯಾಕಂತ ಹೇಳಿದರೆ ಇವತ್ತು ವಾಟ್ಸಪ್ ಮತ್ತು ಫೇಸ್ಬುಕ್ಕು ಈ ಸಾಮಾಜಿಕ ಜಾಲತಾಣ ಭಾಳ ವ್ಯಾಪಕವಾಗಿ ಪರಿಸರಿಸಿದೆ ಮತ್ತು ಎಲ್ಲರೂ ಅದನ್ನು ನೋಡ್ತಾ ಇರ್ತಾರೆ. ಆಗ ನಿಮ್ಮ ಮೂಲಕ ಇಂಥ ಸಂದೇಶಗಳು ಹೋದಾಗ ಜನರು ಕೂಡ ಜಾಗೃತರಾಗ್ತಾರೆ. ನಿಮ್ಮ ಮೂಲಕ ಒಳ್ಳೆಯ ಸಂದೇಶಗಳು ಹೋದಾಗ ಆ ಏನು ತಪ್ಪು ಕೆಲಸಗಳನ್ನು ಮಾಡ್ತಾರೆ ಅವ್ರಿಗೆ ಕೂಡ ಮನವರಿಕೆ ಆದ ಇದು ನಮ್ಮಂಥ ಯುವಕರು ಇಂಥ ಸಂದೇಶಗಳನ್ನು ಹಾಕ್ತಾರೆ, ಇನ್ನು ನಾವು ಹೀಗೆ ಮಾಡಬಾರದು ಎಂಬುದಾಗಿ. ಮತ್ತು ನಮ್ಮ ಮನೆಗೆ ಬರುವಂಥ ಆಶಾ ಕಾರ್ಯಕರ್ತರು ಅವರು ನಮ್ಮ ಗ್ರಾಮದವರೇ, ನಮ್ಮವೆಲ್ಲ ಗುರುತ ಪರಿಚಯದವರೇ. ಅವರು ಬಂದಾಗ ಅವರ ಬಳಿ ಆತ್ಮೀಯತೆಯಿಂದ ಮಾತಾಗಿ ಅವರಿಗೆ ಏನು ಸಹಕಾರ ಬೇಕು ಅದನ್ನೆಲ್ಲ ಕೊಡುವುದನ್ನು ಬಿಟ್ಟು ಅವರಲ್ಲಿ ಯಾವುದೇ ರೀತಿಯ ಉದ್ವಿಗ್ನತೆಯ ಮಾತುಗಳನ್ನು ಆಡುವುದಾಗಲಿ ಅವರ ಬಗ್ಗೆ ತಪ್ಪಭಿಪ್ರಾಯವನ್ನು ಮಾಡುವುದಾಗಲಿ ಯಾರು ಕೂಡ ಮಾಡಬಾರದು. ಅವರು ನಮ್ಮ ಜೀವದ ರಕ್ಷಣೆಗಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ, ಅದನ್ನು ಕೂಡ ನಾವು ಮಾಡಬೇಕಾಗಿದೆ. ಮತ್ತು ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾದ UT ಖಾದರ್ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಏನೆಲ್ಲ ಮಾಡಬೇಕಾ ಅದನ್ನೆಲ್ಲ ಭಾಳ ನಮಗೆಲ್ಲ ಮಾದರಿಯಾಗಿ ಕೆಲಸ ಮಾಡುವಂಥ ಒಬ್ಬ ಶಾಸಕರು. ಅವರು ಈ ಒಂದು ಆರೋಗ್ಯ ಸಚಿವರಾಗಿ, ಉಸ್ತುವಾರಿ ಸಚಿವರಾಗಿ, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಏನೆಲ್ಲ ಕೆಲಸ ಮಾಡೋ ಅನುಭವವನ್ನು ಸರ್ಕಾರದಿಂದ ಹಂಚಿಕೊಂಡು ಭಾಳಷ್ಟು ಸಲಹೆ ಸೂಚನೆಗಳನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಇದು ಕೂಡ ನಮಗೆ ಮಾದರಿ. ಅವರನ್ನು ನೀವು ನೋಡಿದಿರಿ, ಅವರು ಈ ವಲಸೆ ಕಾರ್ಮಿಕರಿಂದ ಹಿಡಿದು ಮಧ್ಯಮ ವರ್ಗದ ವ್ಯಾಪಾರಿಗಳಿಂದ ಹಿಡಿದು ಪ್ರತಿಯೊಬ್ಬರ ಕಷ್ಟಗಳ ಬಗ್ಗೆ ಕೂಡ ಸ್ಪಂದನೆಯನ್ನು ಮಾಡಿದ್ದಾರೆ. ಈಗಾಗಲೇ BPL ಕಾರ್ಡ್ದಾರರಿಗೂ ಕೂಡ ರೇಷನ್ಗಳನ್ನು ಕೊಡಬೇಕು ಎಂಬುದಾಗಿ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಮಧ್ಯಮ ವರ್ಗದವರು, ಭಾಳಷ್ಟು ಜನ ಮಧ್ಯಮ ವರ್ಗದವರು ಡೈಲಿ ವ್ಯಾಪಾರ ಮಾಡಿಕೊಂಡು ಅವರ ಕುಟುಂಬವನ್ನು ಸಂಕರಿಸುವರು. ಅವರಿಗೆ APL ಆಗಿರ್ಬೋದು, ಮತ್ತು ಅವರು ಕೂಡ ಭಾಳ ಸಂಕಷ್ಟದಲ್ಲಿದೆ. ಅವರಿಗೂ ಕೂಡ ಸ್ಪಂದಿಸುವಂಥ ಒಂದು ಕೆಲಸವನ್ನು ನೀವು ಎಲ್ಲ ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ರಂಜಾನ್ ಸಂದರ್ಭದಲ್ಲಿ ದುಡ್ಡಿದ್ದವರು, ಶ್ರೀಮಂತರು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಕೈಲಾದ ಸಹಾಯವನ್ನು ಬಡವರಿಗೆ ಬಗ್ಗರಿಗೆ ಮಾಡುವ ಮೂಲಕ ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರಿಗೆ ಸಹಾಯ ಮಾಡುವಂಥ ಒಂದು ಅವಕಾಶ ಕೂಡ ನಮ್ಮ ಮುಂದೆ ಬಂದಿದೆ. ಬಹುಶಃ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲರ ಒಗ್ಗಟ್ಟಿನಿಂದ ಯಾವುದೇ ರೀತಿಯ ಆತಂಕವನ್ನು ಮಾಡದೆ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ದೇಶವನ್ನು ಕಟ್ಟುವ ಮತ್ತು ಈ ರೋಗವನ್ನು ನಮ್ಮ ದೇಶದಿಂದ ಒದ್ದೋಡಿಸುವಂಥ ಕೆಲಸವನ್ನು ನೀವು ಎಲ್ಲ ಕೂಡಿ ಮಾಡುವ ಅಂತ ಹೇಳಿಕೊಂಡು, ಅದೂ ಅಲ್ಲದೆ ಈಗ ನಮ್ಮ ಜಿಲ್ಲೆಯಲ್ಲಿ ಕೂಡ ಈ ಒಂದು ಕೊರೋನಾದಿಂದಾಗಿ 2 ಸಾವುಗಳು ಈಗಾಗಲೇ ಸಂಭವಿಸಿದೆ. ಅದು ಕೂಡ ನಮಗೆ ಭಾಳ ಬೇಸರವನ್ನು ತಂದಿದೆ. ಒಂದು ಹಂತದಲ್ಲಿ ನಮ್ಮ ಜಿಲ್ಲೆ ಭಾಳ ಹತೋಟಿಗೆ ಬಂದು ನಾವೆಲ್ಲ ನಿಟ್ಟುಸಿರು ಬಿಟ್ಟು ಒಂದು ಸಮಾಧಾನಕರ ಪರಿಸ್ಥಿತಿಯಲ್ಲಿ ಇಂದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ 2 ಸಾವು ಸಂಭವಿಸಿದ ನಮಗೆ ಎಲ್ಲ ಆತಂಕವನ್ನು ಉಂಟು ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಅವರನ್ನು ಶುಶ್ರೂಷೆ ಮಾಡಿದಂಥ ದಾದಿಗಳು, ಡಾಕ್ಟ್ರುಗಳು ಅವರ ಕೆಲಸವನ್ನು ಕೂಡ ನಾವು ಮೆಚ್ಚಲೇಬೇಕಾಗ್ತದೆ. ಅವರಿಗೂ ನಾವು ಆಭಾರಿಯಾಗಿದ್ದೇವೆ. ಮುಂದೆ ಕೂಡ ಅವರಿಗೆ ಸಹಕಾರ ನೀಡಬೇಕು. ಅದರಿಂದ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಭಾಳ ಜಾಗೃತಿಯಿಂದ ಇನ್ನು ಮುಂದಕ್ಕೆ ಜಿಲ್ಲಾಡಳಿತ ಏನೆಲ್ಲ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಸಚಿವರುಗಳು, ನಮ್ಮ ಶಾಸಕರುಗಳು, ನಮ್ಮ ಜನಪತಿಗಳು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಅದನ್ನೆಲ್ಲ ಪಾಲಿಸಿಕೊಂಡು ಈ ಜಿಲ್ಲೆಯಿಂದ ಈ ಒಂದು ರೋಗವನ್ನು ಮುಕ್ತಗೊಳಿಸಲಿಕ್ಕೆ ಸಮಾಧಾನಕರವಾಗಿ ನಾವು ಪ್ರಯತ್ನ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ಶಾಂತಿಯಿಂದ ಮತ್ತು ಭಾಳ ಸಾಮರಸ್ಯದಿಂದ ಮತ್ತು ಈ ರೋಗದಿಂದ ಯಕ್ಷರಾಗಿ ನಮ್ಮ ಜನಜೀವನವನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಕೆಯಲ್ಲಿ ಸಹಾಯಕವಾಗ್ತದೆ. ಅದಕ್ಕೆ ನಾವೆಲ್ಲ ಸಹಾಯ ಮಾಡುವಂಥ ರೀತಿಯಲ್ಲಿ ಕೆಲಸ ಮಾಡೋಣ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಜನತೆಗೆ ಕರೆ ಕೊಡ್ತಾ ಇದ್ದೆ. ಪ್ರತಿಯೊಬ್ಬರೂ ಕೂಡ ರಂಜಾನ್ ಹಬ್ಬದಲ್ಲಿ ಭಾಳ ಸಮೃದ್ಧಿಯಿಂದ ಬಾಳುವಂತಾಗಲಿ, ಎಲ್ಲರಿಗಾಗಿ ಒಳಿತಿಗಾಗಿ ಪ್ರಾರ್ಥನೆಯನ್ನು ಮಾಡುವಂಥ ಮೂಲಕ ರಂಜಾನ್ ಹಬ್ಬವು ಕೂಡ ನಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಶುಭಾಶಯವನ್ನು ಹೇಳ್ತೇನೆ. ನಮ್ಮ ಮಾತನ್ನು